ಸೈಂಟ್ ಮೇರಿಸ್ ದ್ವೀಪ ಕರಾವಳಿ ಪ್ರವಾಸೋದ್ಯಮದ ಹೆಮ್ಮೆಯ ಗರಿಮೆ. ದೇಶದಲ್ಲಿ ಪ್ರಸಿದ್ಧಿ ಪಡೆದ ಪ್ರವಾಸಿಗರ ಮೆಚ್ಚಿನ ತಾಣ. ಇಂತಹ ಸೈಂಟ್ ಮೇರಿಸ್ ದ್ವೀಪವೀಗ ಬಲು ದುಬಾರಿಯಾಗ್ಬಿಟ್ಟಿದೆ. ದರ ಹೆಚ್ಚಳದಿಂದ ಬಡವರು ದಡದಿಂದಲೇ ಐಲ್ಯಾಂಡ್ ನೋಡಿ ವಾವ್ ಎನ್ನುವಂತಾದ್ರೆ, ಹಣ ಇದ್ದವರು ಐಸ್ಲ್ಯಾಂಡ್ಗೆ ಹೋಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಕಣ್ಣು ಹಾಯಿಸಿದಷ್ಟು ನೀಲಿ ಜಲಸಾಗರ, ಬಿಳಿ ಹಾಲ್ನೊರೆಯ ಮಧ್ಯೆ ತೇಳ್ತಾ ಸಾಗೋ ಹಡಗು, ಹಡಗಿನಲ್ಲಿ ಎಂಜಾಯ್ ಮಾಡೋ ಪ್ರವಾಸಿಗರು. ಇವರೆಲ್ಲ ಹೀಗೆ ಹೋಗ್ತಾ ಇರೋದು ಉಡುಪಿಯ ಪ್ರಸಿದ್ಧ ಸೇಂಟ್ ಮೇರಿಸ್ ದ್ವೀಪಕ್ಕೆ. ಸದ್ಯದ ಸ್ಥಿತಿಯಲ್ಲಿ ಹೇಳೋದಾದ್ರೆ ಶ್ರೀಮಂತರ ಐಲ್ಯಾಂಡ್ಗೆ. ಹೌದು, ಉಡುಪಿ ಜಿಲ್ಲೆಯಲ್ಲಿ ಹಲವಾರು ಬೀಚುಗಳಿದ್ರೂ ಪ್ರವಾಸಿಗರಿಗೆ ಮುಕ್ತವಾಗಿರುವ ಐಲ್ಯಾಂಡ್ ಅಂತ ಇರೋದು ಉಡುಪಿಯ ಮಲ್ಪೆಯಿಂದ 6 ಕಿಲೋಮೀಟರ್ ದೂರದಲ್ಲಿ ಇರೋ ಸೇಂಟ್ ಮೇರಿಸ್ ದ್ವೀಪ ಮಾತ್ರ. ಹೀಗಾಗಿ ಪ್ರವಾಸಿಗರಿಗೆ ಐಲ್ಯಾಂಡ್ನಲ್ಲಿ ಹೋಗಬೇಕು ಅಂತ ಆಸೆ ಇರೋದು ಸಹಜ. ಆದ್ರೀಗ ಸದ್ಯ ದ್ವೀಪಕ್ಕೆ ಹೋಗೋ ಹಡಗುಗಳ ದರ ಮಾತ್ರ ಬಲು ದುಬಾರಿಯಾಗಿ ಪ್ರವಾಸಿಗರಿಗೆ ಬಿಸಿ ತುಪ್ಪವಾಗಿದೆ. ಕಳೆದ ಬಾರಿ ಸೀವಾಕ್ನಿಂದ 250 ಇತ್ತು. ಈ ಬಾರಿ 300ರಷ್ಟು ಟಿಕೆಟ್ ದರ ಹೆಚ್ಚಾಗಿದೆ. ಇನ್ನು ಮಲ್ಪೆ ಬೀಚ್ನಿಂದ 400 ಚಾರ್ಜ್ ಮಾಡ್ತಿದ್ದಾರೆ. ಇದರ ಜೊತೆಗೆ ಪಾರ್ಕಿಂಗ್ ಮಾಡೋಕ್ಕೂ ಹಣ ನೀಡುವ ಅನಿವಾರ್ಯತೆ ಪ್ರವಾಸಿಗನದ್ದು. सेंट मेरीस बयद प्लेस मस्त इड्डंडो बट बोटिंग चार्जेस मस्त जास्ति अंड टॉयलेट दाला इड्डि टॉयलेट व्यवस्थे इज्जि प्लेस ओके एड्डुंडु ಒಂದ್ಸರಿ ಬರೋಲಿ ಕಲ್ಲು ರಾಕ್ಸ್ ಪೂರ ಉಂಡತ್ತೆ ಅವು ಒಂಜಿ ನೀರು ಮಸ್ತ್ ಎಡ್ಡೆ ಉಂಡು ಬೊಕ್ಕ ಗಾಳಿ ಶೋಕುಂಡು ಬೊಟ್ಟುಡ್ ಬಣ್ಣ ಖುಷಿ ಅಂಡು ಪಂಡ ನಮ್ಮ ಕಡಲ್ಡ್ ಬರೋಂದಿಲ್ಲತ್ತ ಪನ್ಪಿನ ಒಂಜಿ ಫೀಲಿಂಗ್ ಇರ್ತುಂಡು ಮಸ್ತ್ ಬಂಗ ಅಪ್ಪುಂಡು ಬರ್ರೆಗ್ ರೇಟ್ ಒಂಚೂರು ಕಮ್ಮಿ ಮಲ್ಪೋಡು ಲಾಸ್ಟ್ ಇಯರ್ ಇರ್ದು ಈ ಇಯರ್ ಮಸ್ತ್ ಜಾಸ್ತಿ ಮಲ್ದೇರು. 3 ವರ್ಷದಿಂದ 10 ವರ್ಷದ ಮಕ್ಕಳಿಗೆ ಸ್ವಲ್ಪ ರಿಯಾಯಿತಿ ಹೊರತುಪಡಿಸಿದ್ರೆ ಎಲ್ಲರಿಗೂ ಒಂದೇ ರೇಟ್. ಇಷ್ಟು ಹಣ ಕೊಟ್ಟು ಐಲ್ಯಾಂಡ್ಗೆ ಬಂದರೂ ಕೇವಲ 1 ಗಂಟೆ ಮಾತ್ರ ನಿಲ್ಲೋಕೆ ಅವಕಾಶ. ಹಿಂದೆಲ್ಲ ಸರ್ಕಾರಿ ಶಾಲಾ ಮಕ್ಕಳು ಬಂದು ಐಲ್ಯಾಂಡ್ ಸೌಂದರ್ಯ ಸವಿತಾ ಇದ್ರು. ಆದ್ರೀಗ ದುಬಾರಿ ದರದಿಂದ ಐಲ್ಯಾಂಡ್ ಹೋಗುವವರಲ್ಲಿ ಕೇವಲ ಉತ್ತರ ಭಾರತವರು ಮತ್ತು ಕೇರಳಿಗರು ಮಾತ್ರ ಕಂಡು ಬರ್ತಿದ್ದಾರೆ. ನಮ್ಮ ನಾಡಿನವರು ದುಬಾರಿ ಐಲ್ಯಾಂಡ್ ಹೋಗಲಾಗದೆ ದೂರವೇ ಉಳಿಯುವಂತಾಗಿದೆ. ದ್ವೀಪದಲ್ಲೂ ಪ್ಲಾಸ್ಟಿಕ್ನಲ್ಲಿ ತಿಂಡಿ ತೆಗೆದುಕೊಂಡು ಹೋಗುವಂತಿಲ್ಲ. ಹೀಗಾಗಿ ಅಲ್ಲೇ ಸಿಗುವ ಫುಡ್ಗಳನ್ನು ಖರೀದಿ ಮಾಡುವ ಅನಿವಾರ್ಯತೆ ಕೂಡ ಪ್ರವಾಸಿಗರದ್ದು. ಎಂಕುಲಿನಿ ಆ್ಯಕ್ಚುಲಿ ಮ್ಯಾಂಗ್ಳೂರ್ದು ಮಲ್ಪೆ ಬೀಚಿಗೆ ಬತ್ತೀನಿ ಅಂಕುಲ್ ಓಕೆ ಇತ್ತು ಎಂಕುಲ್ ಬೈದಿನ ಹಸ್ಬೆಂಡ್ ಆ್ಯಂಡ್ ವೈಫ್ ಬಟ್ ಸ್ಟಿಲ್ ಎಂಕುಲ್ ಒಂದು ಸೇಂಟ್ ಮ್ಯಾರಿಸಿಗೆ ಪೋಡಾಂಡ ಎಂಕುಲೊಂದು ಬೋಟಿಂಗ್ ಚಾರ್ಜಸ್ಗೆ ಏನಾಗ 300-400 ಅಂತ ಪನ್ನೊಂದುಲ್ಲೇರು ಓಕೆ ಇತ್ತು ಎಂಕುಲ್ ಹಸ್ಬೆಂಡ್ ಆ್ಯಂಡ್ ವೈಫ್ ಬೈದ ಬಟ್ ಎಂಕುಲ್ ಪೇ ಮಂತು ಪೋಪ ಅಂಚೆ ನೀ ಪಾಪದಕುಲ್ ಬಂದಾಗ ಪರ್ ಪರ್ಸನ್ಗೆ 300-400 ಆಂಡ ಅವೇನು ಕೊಡ್ದು ಅಕುಲ್ ಯಾಪ ಅಂಚಿ ಪೋಯರೆ ಅಕಲೆಗ್ಲ ಆಸೆ ಒಪ್ಕೊಂಡು ಪೋಡು ಅಂತ ಬಂದು ಪಾಪದ ಅಕಲೆಗೆ ಸೇಮ್ ಐತೆ ಜೋಕ್ಲೆಲ್ಲ ತೊಂಬತ್ತು ಉಪ್ಪೇರು ಗೌರ್ಮೆಂಟ್ ಸ್ಕೂಲ್ದ ಜೋಕುಲ್ ಬತ್ತು ಉಪ್ಪೇರು ಅಕಲೆಗೆ ಅಂಚಿ ಪೋಡು ಅನ್ನಾಗ ಮಸ್ತ್ ಕಷ್ಟ ಆಪುಂಡು ಪೋಯರೆ ಪ್ಲಾಸ್ಟಿಕ್ ಬಾಟಲ್ನ ಯೂಸ್ ಮನ್ಪೇರೆ ಬಲ್ಲೆ ನಿಕುಲ್ ಕೊನೆಯರ ಬಲ್ಲಿ ಅಂತ ಪನ್ಪೇರು ಬಟ್ ಸೇಮ್ ವೇ ಬಟ್ ಅಕುಲ್ ಕೊರ್ಪೇರು ಲೈಡ್ ಎಂಕುಲ್ದಾದ ಯೂಸ್ ಮನ್ಪೇರೆ ಬಲ್ಲಿ ಪನ್ಪೇನು ಅಕುಲ್ ಅವೇನು ಕೊರ್ರೆ ಬಲ್ಲಿ ಆ್ಯಕ್ಚುಲಿ ಎಂಕುಲ್ ಅವೇನು ಯೂಸ್ ಮಾಡ್ತದ ಅಲ್ಪ ದಕ್ಕೆರೆ ಬಲ್ಲಿ ನಿಕುಲ್ ಕೊನೆಯರ ಬಲ್ಲಿ ಪನ್ಪೇರು ಅಂಚ ಪನ್ಪಿನ ಅಕುಲ್ ಬಕ್ಕ ಅಕುಲ್ ಎಂಚ ಅಕುಲ್ ಲೈಡ್ ಕೊರೊಂದುಲ್ಲೇರು ಅವು ನಿಜವಾದ ಅವುಲ್ಲ ಅವಕ್ಕೆ ಸ್ಟಾಪ್ ಮಾಡ್ಬೋಡು ಜನಕ್ಕುಲ್ಲೆಗೆ ಒಂಜಿ ಹೆಲ್ಪ್ಫುಲ್ ಆಪಿನ ಅಂಚಿನ ವ್ಯವಸ್ಥೆಯನ್ನು ಮಂತು ಕೊರಡು ಪಂದು ಎಂಕುಲು ಕಳಕಳಿಡ್ದು ಕೇನೊಂದಿಲ್ಲ. ಮುಲ್ಪಡ್ದು ಸೇಂಟ್ ಮೇರಿಸ್ ಹೈಲ್ಯಾಂಡ್ಗೆ ಪೋಯಾರ ಸಾಧಾರಣ 400-300 ರೂಪಾಯಿ ಚಾರ್ಜ್ ಮಂತೊಂದುಲ್ಲೇರು. ಇದು ನಮಗೆ ಟೂರಿಸ್ಟ್ ಪ್ಲೇಸ್ ಇತ್ತು ನಮ್ಮ ಶುರುವಾಪನ ಆತ ಇತ್ತು. ಈ ಕೊರೋನಾದವರ ಮಸ್ತ್ ಸಮಯದಿಂಚಿ ಟೂರಿಸ್ಟ್ ಪ್ಲೇಸ್ ಜನಕ್ಕಳು ಬರೋಂದಿತ್ತಿಜೇರು ಪ್ರವಾಸಿಗರಿಗೆಲ್ಲ ಮಸ್ತ್ ತೊಂದರೆ ಆವೊಂದುಂಡು. ಮತ್ತು ಜೋಕ್ಲೆಗಳ ಅಂಚನೆ ಜೋಕ್ಲ ಪೊರತೆ ಪಿದೆ ಬರ್ರೆ ಶುರು ಮಂತದೇರು ಈತ್ ಚಾರ್ಜ್ ಮಲ್ಪುನಿ ಇಂದು ಮಸ್ತ್ ಖಂಡನೀಯ ಪಂಡ ಮುಲ್ಪೈತೆ ಪಾರ್ಕಿಂಗ್ ಲಾವಡ್ ಪಾರ್ಕಿಂಗ್ ದೇರ ಐಕ್ಲ ಚಾರ್ಜ್ ಮಲ್ಪೇರು ಮುಲ್ಪಡ್ದ ಐಲ್ಯಾಂಡ್ ಪಯರ್ ಆತ ಕಾಸ್ತ ಒಂಜಿ 6 ಕಿಲೋಮೀಟರ್ ಉಪ್ಪುನಿ ಆ ಚಾರ್ಜ್ ಒಂತೆ ಕಮ್ಮಿ ಮಲ್ಪೋಡು ಬರ್ಪುನಕ್ಲೆಲ್ಲ ಒಂತ ಖುಷಿ ಆಪ್ಲೆಕ ಮಲ್ಪೋಡು ಬಂದು ಎಂಕುಲ್ಕೇನೊಂದಿಲ್ಲ. ಒಟ್ನಲ್ಲಿ ಕೊರೋನಾ ಕಾರಣದಿಂದ ಆರ್ಥಿಕವಾಗಿ ಕುಗ್ಗಿರುವ ಜನ ಐಲ್ಯಾಂಡ್ಗೆ ಹೋಗಿ ಒಂದಷ್ಟು ಹೊತ್ತು ನೆಮ್ಮದಿಯಿಂದ ಇದ್ ಬರೋಣ ಅಂದ್ರೆ ದುಬಾರಿ ದರದಿಂದ ಸಾಧ್ಯ ಆಗ್ತಿಲ್ಲ. ಹೀಗಾಗಿ ಪ್ರವಾಸೋದ್ಯಮ ಇಲಾಖೆ ಈ ಬಗ್ಗೆ ಗಮನ ಹರಿಸಬೇಕಾದ ಅಗತ್ಯತೆ ಇದೆ. ಇಲ್ಲವಾದ್ರೆ ದರ ಹೀಗೆ ವರ್ಷ ಏರ್ತಲೇ ಹೋಗಿ ಶ್ರೀಮಂತ ಐಲ್ಯಾಂಡ್ ಎನ್ನುವ ಹೆಸರು ಬಂದರೂ ಬರಬಹುದು. ಪ್ರಮೋ ಸುವರ್ಣ ಕಟಪಾಡಿ, ನಮ್ಮ ಕುಳ್ಳ ನ್ಯೂಸ್, ಉಡುಪಿ.